ಭಾರತೀಯ ವಾಯುಪಡೆಯ ಅದ್ಭುತ ಯುದ್ಧ ವಿಮಾನ ಹಾರಿಸುವ ಓಡಿಸುವ ಹೆಮ್ಮೆಯ ಜವಾಬ್ದಾರಿ ಈಗ ಮಂಗಳೂರಿನವರೇ ಆದ ತನುಷ್ಕಾ ಸಿಂಗ್ ಅವರಿಗೆ ಸಿಕ್ಕಿದೆ. ತನುಷ್ಕಾ ಸಿಂಗ್ರ ಅಪ್ಪ ಅಜ್ಜ ಅಲ್ಲದೆ ಕುಟುಂಬದ ಹಲವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರೇ ಆಗಿದ್ದಾರೆ. ತನುಷ್ಕಾ ಸಿಂಗ್ ಮತ್ತು ಹೆತ್ತವರು 2007ರಿಂದ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ತನುಷ್ಕಾ ಇಲ್ಲಿ ಕನ್ನಡವನ್ನು ಕಲಿತಿದ್ದಾರೆ. ತುಳುವರೆಲ್ಲ ನನ್ನಲ್ಲಿ ಹಿಂದಿ ಮಾತನಾಡಿದ್ದರಿಂದ ನನಗೆ ತುಳು ಕಲಿಯಲು ಅವಕಾಶ ಆಗಲಿಲ್ಲ ಎಂದು ಅವರು ಹೇಳಿದ್ದಾರೆ. ಜಾಗ್ವಾರ್ ಯುದ್ಧ ವಿಮಾನವನ್ನು ಗಂಡಸರೇ ಓಡಿಸಿದ್ದಾರೆ. ಕೆಲವೊಮ್ಮೆ ಕೆಲವು ಗಂಟೆಗೆ ಮಹಿಳೆಯರು ಸಹಾಯಕಿಯರಾಗಿದ್ದುದು ಇದೆ. ಆದರೆ ತನುಷ್ಕಾ ಸಿಂಗ್ ಸ್ಕ್ವಾಡ್ರನ್ ಪೈಲಟ್ ಫ್ಲೈಯಿಂಗ್ ಆಫೀಸರ್ ಆಗಿ ಆಯ್ಕೆಯಾಗಿದ್ದಾರೆ. ತನುಷ್ಕಾರ ತಂದೆ ಅಜಯ್ ಪ್ರತಾಪ್ ಸಿಂಗ್ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್, ಎಂಆರ್ಪಿಎಲ್ನ ಒಬ್ಬರು ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ತನುಷ್ಕಾ ಮಂಗಳೂರು ಉಡುಪಿಯಲ್ಲಿ ಇಂಜಿನಿಯರಿಂಗ್ ಬಿಟೆಕ್ ಮಾಡಿದ್ದಾರೆ. ಅವರ ಆಸೆಯಂತೆಯೇ ವಾಯುಪಡೆಗೆ ಸೇರಿದ್ದಾರೆ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.